ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ. ಮಹಿಳೆಯರಿಗೆ ಪ್ರತಿನಿತ್ಯವೂ ಕೂಡ ಒಂದು ಟೆನ್ಷನ್. ನೆಕ್ಸ್ಟ್ ಡೇಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು, ಮಧ್ಯಾಹ್ನ ಊಟಕ್ಕೆ ಏನು ಮಾಡೋದು, ಸಂಜೆಗೆ ಏನಾದರೂ ಮಾಡಬೇಕಲ್ಲ, ಇದೇ ಎಲ್ಲ ಟೆನ್ಷನ್ಸ್ ಇರುತ್ತೆ. ಯಾರಾದರೂ ಏನಾದರೂ ಸಜೆಸ್ಟ್ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ. ಈ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಸಜೆಷನ್ ಕೂಡ ಕೊಡ್ತೀವಿ, ಹಾಗೆಯೇ ರೆಸಿಪಿ ಕೂಡ ಹೇಳ್ಕೊಡ್ತೀವಿ. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಯಾದ ಸವಿರುಚಿಯಾದ ಅಡುಗೆಯನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ವೀಣಾ ಶೆಟ್ಟಿ ಅವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಪ್ರತಿ ಸರಿ ಬರುವಾಗಲೂ ಕೂಡ ಒಳ್ಳೆ ಟೇಸ್ಟಿ ರೆಸಿಪೀಸ್ ಹೇಳ್ಕೊಡ್ತೀರಿ. ಸೊ ಇವತ್ತು ಯಾವ ಟೇಸ್ಟಿ ರೆಸಿಪಿ ರೆಡಿ ಆಗುತ್ತೆ? ಅದು ನಿಮ್ಮಲ್ಲಿರುವಂಥ ಪ್ರೀತಿ ನಮಗೆ ಇನ್ನೂ ಏನಾದರೂ ಒಂದು ಟೇಸ್ಟಿ ರೆಸಿಪಿ ಮಾಡುವ ಅಂತ ಹೇಳಿ ಮನಸ್ಸು ಬರ್ತದೆ. ಹಾಗಾಗಿ ಒಂದೊಂದು ಟೇಸ್ಟಿ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ. ಇವತ್ತು ನಾನು ಎಪಿಸೋಡಲ್ಲಿ ಎಲ್ಲರೂ ಸ್ವಲ್ಪ ಸ್ಟ್ರೀಟ್ ಫುಡ್ಡನ್ನು ತಿನ್ನಲಿಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ನಾನು ಮೊನ್ನೆ ಒಂದು ಹೀಗೆ ರೋಡಲ್ಲಿ ವಾಕ್ ಮಾಡಿ ಹೋಗ್ತಾ ಇರುವಾಗ ಒಂದು ಸ್ಟ್ರೀಟ್ ಫುಡ್ ಅಂದರೆ ಒಂದು ಹೆಸರು ನೋಡಿದೆ, ಕೋಲ್ಕತ್ತಾ ಕಟಿ ರೋಲ್ ಅಂತ ಇತ್ತು. ಯಾಕೆ ನಾವು ಮನೆಯಲ್ಲಿ ಮಾಡಬಾರ್ದು ಅಂತ ಹೇಳಿ ಮನೆಯಲ್ಲಿ ಮಾಡಿದೆ. ತುಂಬ ಟೇಸ್ಟ್ ಬಂತು. ಅದನ್ನೇ ಇವಾಗ ವೀಕ್ಷಕರಿಗೆ ಮಾಡಿ ತೋರಿಸುವ ಅಂತ ಹೇಳಿ ಕೋಲ್ಕತ್ತಾದ ರೆಸಿಪಿ ಈಗ ನಮ್ಮ ಮನೆಯಲ್ಲಿ ರೆಡಿ ಆಗುತ್ತೆ. ಸೊ ಇದು ನಿಮ್ಮ ಪ್ರೀತಿ ಆಕ್ಚುಲಿ ನಮ್ಮ ಮೇಲೆ ಇರುವಂಥದ್ದು. ಹೌದು. ಸೊ ಒಳ್ಳೆ ಟೇಸ್ಟಿ ರೆಸಿಪೀಸ್ ಹೇಳ್ಕೊಡ್ತೀರಿ. ಹಾಗಾದ್ರೆ ತಡ ಮಾಡೋದೇ ಬೇಡ, ಕಲ್ಕತ್ತಾವನ್ನು ನಮ್ಮ ಕಿಚನ್ಗೆ ತರೋಣ. ಆಯ್ತು, ಬನ್ನಿ. ಎಸ್ ಮೇಡಮ್. ಸೊ ಫಸ್ಟ್ ಈಗ ಕಲ್ಕತ್ತಾವನ್ನು ಇಲ್ಲಿ ತರ್ತಾ ಇದ್ದೇವೆ. ಕಲ್ಕತ್ತಾ ಕಟಿ ರೋಲ್. ಓಕೆ, ಎಸ್. ಹೇಗೆ ಸ್ಟಾರ್ಟ್ ಮಾಡೋದು? ಒಂದು ಗ್ಯಾಸ್ ಹಚ್ಚಿ ಬೌಲಿ ಪ್ಯಾನ್. ಓಕೆ, ಪಾನ. ಹೌದು. ಸಾಕಾ? ಹಾಂ, ಸಾಕು. ಇದು ಹೇಗೆ ಸ್ಟ್ರೀಟ್ ಫುಡ್ ಅಂತ ಹೇಳಿದ್ರಿ, ಈವ್ನಿಂಗ್ ಸ್ನ್ಯಾಕ ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಸಿಪಿನ ಹೇಗೆ? ಬ್ರೇಕ್ಫಾಸ್ಟ್ ಬೇಕಂತ ಹೇಳಿದ್ರೆ ಅಂದರೆ ಇದು ಚಪಾತಿ ಟೈಪಲ್ಲಿ ಬರ್ತದಲ್ವಾ, ಅದು ಯೂಸ್ ಮಾಡ್ಕೊಳ್ಬೋದು ಇಂಟ್ರೆಸ್ಟ್ ಇದ್ದಾರೆ. ಇಲ್ಲಾಂದ್ರೆ ಈವ್ನಿಂಗಿಗೆ ಈ ಶೋರ್ಮಾ ಎಲ್ಲ ಬರ್ತದಲ್ಲ, ಆ ಟೈಪ್ ಬರ್ತದೆ. ಸೊ ಈ ಆಯಿಲ್ ಹಾಕ್ಬೇಕು? ಹೌದು, ಆಯಿಲ್ ಹಾಕಬೇಕು. ಸೊ ನಿಮಗೆ ಗೊತ್ತೇ ಇದೆ ನಮ್ಮ ಕಿಚನಲ್ಲಿ ಯಾವ ಎಣ್ಣೆ ಯೂಸ್ ಮಾಡೋದು? ಸನ್ ಪ್ರೀಮಿಯಂ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಹಾಕ್ಬೇಕಾ? ಸಾಕು. ವಿಟಮಿನ್ AD ಯುಕ್ತ. ಎಕ್ಸಾಕ್ಟ್ಲಿ. ಎಣ್ಣೆ ಕಾಯ್ತಾ ಬಂದಿದೆ. ಓಕೆ. ನಮ್ದು ಅರುಣಾ ಅವ್ರದ್ದು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಫಸ್ಟೇ ಜಿಂಜರ್ ಗಾರ್ಲಿಕ್ ಪೇಸ್ಟ್? ಜಿಂಜರ್ ಗಾರ್ಲಿಕ್. ಇಲ್ಲಾಂದರೆ ನಾವು ಒಂದು ಪಕ್ಷ ಪೇಸ್ಟ್ ಉಪಯೋಗಿಸೋದಿಲ್ಲ ಅಂತ ಹೇಳಿದ್ರೆ ಫೈನ್ ಆಗಿ ಚಾಪ್ ಮಾಡಿಕೊಂಡು ಜಿಂಜರ್ ಗಾರ್ಲಿಕ್ ಅದು ಸಹ ಮಾಡ್ಬೋದು. ಒಂದು ಅರುಣ ಇರುವಾಗ ಯಾಕೆ ಇನ್ನು ಮತ್ತೆ ಅರೋಮಾ ನೋಡಿ. ಹೌದು. ಸೊ ಅರುಣಾ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಷ್ಟು ಸಾಕಾ? ಸಾಕು, 1 ಸ್ಪೂನ್ ಸಾಕು. ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಅದು ಹೋಗಿದೆ ನೋಡಿ. ಚಿಕನ್ ಹಾಕ್ತಾ ಇದ್ದೇನೆ. ಸೊ ಇದಕ್ಕೆ ಬೋನ್ಲೆಸ್ ಚಿಕನ್ನೇ ಆಗಬೇಕು? ಹಾಂ, ಬೋನ್ಲೆಸ್ ಚಿಕನ್. ಅಂದರೆ ಶವರ್ಮಾ ಟೈಪ್ ಅಂತ ಹೇಳಿದ್ರೆ ಬೋನ್ಲೆಸ್ ಚಿಕನ್ನೇ ಆಗಬೇಕು. ಇನ್ನೂ ಸಹ ಸ್ವಲ್ಪ
ಚಾಪ್ ಮಾಡಿ ಸಹ ತಗೊಳ್ಬೋದು. ಇನ್ನು ಫೈನ್ ಚಾಪ್ ಮಾಡಿ. ಈ ಕೀಮಾ ಆಗುತ್ತಾ? ಕೀಮಾ ಮಾಡಿದ್ರೆ ಬೆಟರ್, ಈ ತರ ಪೀಸಸ್ ಎಲ್ಲ ಇದ್ರೆ ಒಳ್ಳೇದಾಗುತ್ತೆ. ಇದಕ್ಕೆ ನಾವು ಸ್ವಲ್ಪ ಹಸಿಮೆಣಸು, ಓಕೆ, ಸ್ವಲ್ಪ ನೀರುಳ್ಳಿ. ಚಿಕನ್ ಎಲ್ಲ ಹಾಕಿದ ಮೇಲೆ ಇದನ್ನ ಹಾಕೊಳ್ಳೋದು, ಫಸ್ಟ್ ಇದನ್ನೆಲ್ಲ ಫ್ರೈ ಮಾಡಬೇಕು ಅಂತ? ಇಲ್ಲ, ಇದು ಒಟ್ಟಿಗೆ. ಇದನ್ನ ಟೇಸ್ಟ್ ನೋಡೋದಕ್ಕೆ ನೀವು ಕಲ್ಕತ್ತಾಗೆ ಹೋಗಿದ್ರಾ ಅಥವಾ ಬೇರೆ ಎಲ್ಲಾದ್ರೂ ಟೇಸ್ಟ್ ನೋಡಿದ್ರಾ? ಹೇಗೆ? ಇಲ್ಲ, ನಮ್ಮ ಮಂಗಳೂರಲ್ಲೇ ಟೇಸ್ಟ್. ಮಂಗಳೂರಲ್ಲೇ ನೋಡಿದ. ಓಕೆ. ಸೊ ಅಲ್ಲಿ ನೀವು ಈಗ ನಮ್ಮಲ್ಲಿ ಬರುವಂತ ಎಲ್ಲ ಹೆಚ್ಚಿನ ಅತಿಥಿಗಳು ಏನಾದರೂ ಟೇಸ್ಟ್ ನೋಡಿದ್ರೆ ಅಲ್ಲೇ ರೆಸಿಪಿ ಕೇಳ್ತಾರೆ, ನೀವು ಹಾಗೆ ಕೇಳಿದ್ರೆ ಹೇಗೆ? ಅಲ್ಲಿ ನಾನು ಹೋಗಿದ್ದಾಗ ಅಂದರೆ ಅವ್ರು ಮಾಡೋ ರೀತಿ, ಭಯ ಇದರಲ್ಲಿ ಏನು ಹಾಕ್ತಾ ಇದ್ದೀರಾ ನೀವು ಅಂತ ಹೇಳಿ ಸ್ವಲ್ಪ ಎಂಕ್ವೈರಿ ಮಾಡೋದು ಜಾಸ್ತಿ. ಸ್ವಲ್ಪ ಡಿಫ್ರೆಂಟ್ ಫುಡ್ ಎಲ್ಲ ಸಿಕ್ಕಿದಾಗ ಇದು ಸ್ವಲ್ಪ ಮುಚ್ಚುವ, ಅದರಂತೆ ನೀರು ಬಿಡುತ್ತೆ, ಮಾಯಿಶ್ಚರ್ ಸ್ವಲ್ಪ ಹೋಗಿ. ಇಡೋದಾ? ಇಡ್ಬೇಕಲ್ಲ ಇಡ್ಡ? ಹೌದು, ಉಪ್ಪು ಹಾಕಿ ಇಡುವಲ್ಲ. ಓಕೆ, ಮತ್ತೆ ಸ್ವಲ್ಪ ಬೇಕಾದ್ರೆ ಇಡು. ಅದೆಲ್ಲ ಪೂರ್ತಿಯಾಗಿ ಹೀರ್ಕೊಳ್ಬೇಕು. ಹೌದು. ಓಕೆ. ಬರೀ ಈರುಳ್ಳಿ ಮತ್ತೆ ಹಸಿಮೆಣಸಿನ ಒಂದು ಖಾರ ಅದರಲ್ಲಿ ಬರುತ್ತೆ. ಹೌದು, ಸ್ವಲ್ಪ ಹೀರಿದ ತಕ್ಷಣ ಎಲ್ಲ ಪೌಡರ್ಸ್ ಎಲ್ಲ ಹಾಕಿ ಮಾಡಿ. ನನಗೆ ಒಂದು ಬೌಲ್ ಕೊಡಿ. ಬೌಲ್ ಬೇಕಾ? ಹೌದು. ಓಕೆ, ಸಾಕಾ? ಸಾಕು. ನಾನು ಇದು ಚಪಾತಿ ಹಿಟ್ಟು ಥರನೇ ಸ್ವಲ್ಪ ಮೆದು ಬೇಕು ಈ ಟೈಪಲ್ಲೆಲ್ಲ. ತುಂಬ ಸಾಫ್ಟ್ ಸಹ ಆಗಬಾರ್ದು, ಸ್ವಲ್ಪ ಸಾಫ್ಟಾಗಿ ಹಿಟ್ಟು ಮನೆಯಲ್ಲೇ ಕಲಸಿ ಬಂದಿದ್ದೇನೆ. ಓಕೆ, ಕಲಸಿ ಸ್ವಲ್ಪ ಹೊತ್ತು ಇಟ್ಕೊಂಡ್ರೆ ಅದು ಸಾಫ್ಟ್ನೆಸ್ ಬರುತ್ತೆ. ಬರೀ ಗೋಧಿ ಹಿಟ್ಟು ಮಾತ್ರ? ಗೋಧಿ ಹಿಟ್ಟು, ಉಪ್ಪು, ನೀರು. ಒಬ್ಬೊಬ್ರು ಏನು ಮಾಡ್ತಾರೆ, ಎಗ್ ಸಹ ಹಾಕ್ತಾರೆ ಇನ್ನು ಸಾಫ್ಟ್ನೆಸ್ ಬರಲಿಕ್ಕೆ, ಮತ್ತು ಹಾಲಲ್ಲಿ ಮಿಕ್ಸ್ಚರ್ ಮಾಡ್ತಾರೆ. ಎಗ್ ಅದಕ್ಕೆ ಹಾಕಿ ಮಿಕ್ಸ್ ಮಾಡೋದು? ಎಗ್ ಮತ್ತೆ ಹಾಲು ಸಹ ಹಾಕ್ತಾರೆ ಇನ್ನು ಸಾಫ್ಟ್ ಬರಲಿಕ್ಕೆ. ನಾನಂದ್ರೆ ಒಬ್ಬರು ಎಗ್ಗಿನ ಸ್ಮೆಲ್ ಬಂದ್ರೆ ಒಳ್ಳೇದಾಗುದಿಲ್ಲ ಅಲ್ಲ ತುಂಬಾ ಅಂತ ಹೇಳಿ ಖಾಲಿ ನಾವು ಚಪಾತಿ ನಾರ್ಮಲಿ ಹೇಗೆ ಕಲಿಸ್ತೇವೆ ಅದೇ ರೀತಿ ಮಾಡಿ ತಂದಿದ್ದೇನೆ. ಓಕೆ. ಸೊ ಎಗ್ ಹಾಕಿದ್ರೆ ಬಹುಶಃ ನಾವು ಈಗ ಪಿಜ್ಜಾಗೆಲ್ಲ ಹೇಗೆ ಮಿಕ್ಸ್ ಮಾಡ್ತೀವಿ ಆ ರೀತಿಯಾಗಿ ಆ ಬ್ರೆಡ್ ಬರ್ಬಹುದು. ಎಗ್, ಹಾಲು ಅದೆಲ್ಲ ಹಾಕ್ತಾರೆ. ಸೊ ಬೇಕಿಂಗ್ ಪೌಡ್ರ್ ಏನು ಹಾಕಿಲ್ಲ? ಹಾಗೆ? ಇಲ್ಲ, ಏನು ಹಾಕಿಲ್ಲ. ಚಪಾತಿ ಈಗ ಕಲಿಸ್ತಾ ಇದ್ರಿ, ಚಪಾತಿಗೆ ಅದು ತೀರಾ ದಪ್ಪವಾಗಿ ಲಟ್ಟಿಸ್ಕೊಳ್ಬೇಕಾ? ಇಲ್ಲ, ಇದು ತೆಳುವಾಗಿ ಲಟ್ಟಿಸ್ಕೊಳ್ಬೇಕು, ತುಂಬಾ ಸಹ ತೆಳುವಾಗಬಾರ್ದು. ತೆಳುವಾಗಿ ಲಟ್ಟಿಸ್ಕೊಳ್ಬೇಕಲ್ಲ? ಹೌದು, ತೆಳುವಾಗಿ ಲಟ್ಟಿಸ್ಕೊಳ್ಬೇಕು. ಇದು ಆಗ್ತಾ ಬಂದಿದೆ, ಸ್ವಲ್ಪ ಡ್ರೈ ಆಗ್ತಾ ಇದೆ ನೀರು. ಇದಕ್ಕೆ ನಾವು ಪೌಡ್ರ್ ಹಾಕುವ, ನಮ್ಮ ಅರುಣಾದವ್ರದ್ದು. ಯಾವುದು ಪೌಡರ್? ಧನಿಯಾ ಪೌಡರ್. ಧನಿಯಾ. ಸೊ ಅರುಣಾ ಧನಿಯಾ ಪೌಡರ್ 1 ಸ್ಪೂನ್. ಹೇಗೆ? 1 ಸ್ಪೂನಾ? ಹೌದು. ಸಾಕಾ? ಸಾಕು. ಜೀರಾ ಪೌಡರ್. ಅರುಣಾ ಜೀರಿಗೆ ಪುಡಿ 1/2 ಸ್ಪೂನು. ಸಾಕು. ರೆಡ್ ಚಿಲ್ಲಿ ಪೌಡರ್. ಅರುಣಾ ಮೆಣಸಿನ ಪುಡಿ. ಖಾರ ಇರುತ್ತಾ ಹೇಗೆ? ಸ್ವಲ್ಪ ಖಾರ ಇರುತ್ತೆ. ಹಾಕ್ಲಾ? ಹಾಕಿ. ಸಾಕು. ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕಿಬಿಡಿ. ಸೊ ಅರುಣಾ ಗರಂ ಮಸಾಲ ಪುಡಿ. ಸೊ ಎಲ್ಲ ಪೌಡರ್ಸ್ ಇರೋದ್ರಿಂದ ಕೆಲಸ ಕೂಡ ಬೇಗ ಆಗುತ್ತೆ. ಸಾಕಾ? ಸಾಕು. ತುಂಬ ಸ್ಪೈಸಿ ಬೇಕಂತ ಹೇಳಿದರೆ ಸ್ವಲ್ಪ ಚಿಲ್ಲಿ ಪೌಡರ್ ಜಾಸ್ತಿ ಆ್ಯಡ್ ಮಾಡ್ಕೊಳ್ಬೋದು. ಸ್ವಲ್ಪ ಮಾಯಿಶ್ಚರ್ ಹೋಗಲಿ ಇದ್ರದ್ದು, ಅದು ಹೀರ್ಕೊಳ್ಳುತ್ತೆ. ಓಕೆ. ಲಿಡ್ ಮುಚ್ಚಿಬಿಡಿ, ಸಿಮ್ಮಲ್ಲಿ ಇಟ್ಟುಬಿಡುವ. ಇದನ್ನು ಚಪಾತಿ ಥರ ಲಟ್ಸ್ಕೊಂಡಿದ್ದೇನೆ, ಆದರೆ ಮಾಡೋ ಟ್ರಿಕ್ಸ್ ಸ್ವಲ್ಪ ಬೇರೆ ಇದೆ. ಹೀಗೆ ಮಾಡ್ಕೊಳ್ಬೇಕು. ಓಕೆ, ಗೊತ್ತಾಯ್ತಾ? ಮ್ಯಾಟನ್ನು ನಾವು ಮಡ್ಚಿದೆ ಹಾಗೆ ಮಾಡ್ಕೊಳ್ಬೇಕು.
ಓಕೆ, ಹೀಗೆ ಫುಲ್ ರೋಲ್ ಆಗಿ ಮಾಡೋದಲ್ಲ, ಒಂದಾದ್ಮೇಲೆ ಒಂದು ಪ್ಲೀಟ್ಸ್ ತರ ನಾವು ಪ್ಲೀಟ್ಸ್ ಥರ ಮಾಡಿ Okay, okay. ರೌಂಡ್ ಮಾಡಿಕೊಂಡು ಪುನಃ ಮತ್ತು ನಾವು ಸೇಮ್ ಚಪಾತಿ ಲಟ್ಟಿಸಿದ್ದಾರೆ. ಸೊ ಹೀಗೆ ಮಾಡೋದ್ರಿಂದ ಅದು ಹೇಗೆ ಲೇಯರ್ಸ್ ಆಗಿ ಬರುತ್ತಾ ಹೇಗೆ? ಲೇಯರ್ಸ್ ಆಗಿ ಬರುತ್ತೆ, ಸ್ವಲ್ಪ ಮತ್ತು ಸ್ಮೂತ್ ಆಗುತ್ತೆ. ಇದಾಗಿದೆ. ತೆಗಿಬೇಕಾ? ಲಿಡ್ ಓಪನ್ ಮಾಡಿ. ಇದಾಗಿದೆ ಸುಕನ್ಯಾ. ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಓಕೆ, ಇದನ್ನು ಆಚೆ ಸೈಡ್ ಇಟ್ಬಿಡುವ. ಚಪಾತಿ ಕಾಯಿಸ್ಲಿಕ್ಕೆ. ಸೊ ಹಾಗಾದ್ರೆ ಇದು ಚಪಾತಿ ಕಾಯಿಸಿದಾಗೆ ಕಾಯಿಸಿದಾಗೆ. ಆಯಿಲ್ ಏನಾದರೂ ಹಾಕಬೇಕಾ? ಆಯಿಲ್ ಹಾಕಬೇಕು. ಹಾಕಬೇಕು. ಸೊ ಆಗಲೇ ಹೇಳಿದಾಗೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸ್ವಲ್ಪ ಸಾಕಾ ಹೇಗೆ? ಸ್ವಲ್ಪ ಸಾಕು. ಸಾಕು. ಸೊ ಈಗಲೇ ಆ ಪದರ ಕಾಣ್ತಾ ಇದೆ ಇಲ್ಲಿ ಅಲ್ವಾ? ನೈಸ್. ಯೂಶುವಲಿ ಪದರ ಪೇಣಿಗೆ ನಾವು ಅದೇ ರೀತಿ ಮಾಡ್ತೀವಿ, ಬಟ್ ಅದ್ರ ಮಾಡೋದು ಬೇರೆ. ಸೊ ಒಂದೊಂದೇ ಲಟ್ಟಿಸಿ ಅದ್ರ ಮೇಲೆ ಇಟ್ಟು ಮತ್ತೆ ಮಾಡೋದು. ಸೊ ಈ ರೀತಿಯಾಗಿ ಇದು ಮಾಡ್ಕೊಂಡ್ರೆ ಈಗ ನೀವು ರೋಲ್ಗೆ ಹಾಕ್ತಾ ಇದ್ದೀರಿ, ಸೊ ಹಾಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿ ಬರುತ್ತೆ. ರೆಡಿನಾ? ಆಗಿದೆ. ಸೊ ತಕ್ಷಣಕ್ಕೆ ಏನಾದರೂ ಸೈಡ್ ಡಿಶ್ ಬೇಕು ಅಂದ್ರೆ ಮಸಾಲ ಮಾಡಿ ತುಂಬಾ ಈಸಿ ಇದೆ. ಹೌದು, ಇದು ಸಹ ಮಾಡಿ ಇಟ್ಕೊಳ್ಬಹುದು ನಾವು. ಸ್ವಲ್ಪ ಮಾಡಿ ಇಟ್ಕೊಂಡಿದ್ರೆ. ಈಗ ಚಪಾತಿ ಹಿಟ್ಟಿಂದ ಅಂದ್ರೆ ಗೋಧಿ ಹಿಟ್ಟಿಂದ ಮಾಡ್ತಾ ಇದ್ದೀರಿ. ಹೌದು, ಮೈದಾ ಸಹ ಯೂಸ್ ಮಾಡ್ತಾರೆ. ಸ್ವಲ್ಪ ಮೈದಾ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳ್ತಾರಲ್ವಾ, ಹಾಗಾಗಿ ನಾನು ಗೋಧಿ ಹಿಟ್ಟಿನ ತಗೊಂಡಿದ್ದೇನೆ. ಸೊ ಅಲ್ಲೇ ಇಟ್ಕೊಳ್ಳೋಣ. ಓಕೆ, ಇದು ಆಗಿದೆ ಸುಕನ್ಯಾ. ಗ್ಯಾಸ್ ಆಫಾ? ಹೌದು, ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿ. ಹೌದು, ಸ್ವಲ್ಪ ಎಣ್ಣೆ ಹಾಕಿ. ನಾರ್ಮಲಿ ಎಣ್ಣೆ ಹಾಕಿ ಎಗ್ ಪಲ್ಪನ್ನು ಹಾಕಿ ಚಪಾತಿ ಇದು ಮಾಡ್ತಾರೆ. ಹೀಗೆ ಹಾಕ್ಲಾ? ಹಾಂ, ಸಾಕು. ನಾನು ಸ್ವಲ್ಪ ಡಿಫ್ರೆಂಟಲ್ಲಿ ಮಾಡ್ತೇನೆ. ಇದನ್ನು ಮತ್ತೆ ಕಾಯಿಸ್ಕೊಳಕ್ಕಿದೆಯಾ? ಯಾವುದು, ನಾನು ಎಗ್ ತಗೊಂಡಿದ್ದೇನಲ್ವಾ, ಈ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಈ ಸ್ಟ್ರೀಟ್ ಫುಡ್ಡಲ್ಲಿ ಏನು ಮಾಡ್ತಾರೆ, ಅವ್ರು ಎಗ್ಗನ್ನು ಹಾಕಿ ಚಪಾತಿಯನ್ನು ಹಾಕಿಬಿಡ್ತಾರೆ. ಅದು ಆ್ಯಕ್ಚುಲಿ ಸ್ವಲ್ಪ ಈಸಿಯರ್ ವೇ ಅನಿಸುತ್ತೆ. ಇದು ಆಗಿದೆ. ಸೊ ಇದಕ್ಕೆ ಮೇಯೋ ಅದೆಲ್ಲ ಬರಲ್ಲ, ಬರೀ ಇಷ್ಟೇ ಮಯೋನೀಸ್ ಅದೆಲ್ಲ ಬೇಕಾಗಿಲ್ಲ? ಹೌದು, ಬೇಕು. ಇದಕ್ಕೆ ಈಗ ನೆಕ್ಸ್ಟ್ ಇನ್ನು ಬೇಕಾಗುತ್ತೆ, ಇನ್ನು ಬೇಕು. ಇದಕ್ಕೆ ಸಹ ಮಾಡಿ ಇಟ್ಕೊಳ್ವಾ ನಾವು. ತುಂಬಾ ದಪ್ಪ ತಿಕ್ಲೇ ಇರಬೇಕಾಗಿಲ್ಲ, ಸ್ವಲ್ಪ ತೆಳುವಾಗಿ ಸಾಕಿತ್ತು. ಇದಕ್ಕೆ ನಾವು ಒಳ್ಳೆ ಇಡ್ಲ. ಇಡಿ, ಹಾಕ್ಕೊಳ್ಳಿ. ನೋಡಿ, ಈಗ ಹಾಕಿ ಒಂದು ಸೈಡಲ್ಲೇ ಹಾಕೊಳ್ಳೋದಾ? ಗ್ಯಾಸ್ ಆಫ್ ಮಾಡಿ, ಅಂದರೆ ಬಿಸಿ ಉಂಟಲ್ವ. ಇದ್ರ ಮೇಲೆ ಸ್ವಲ್ಪ ಆನಿಯನ್. ಸೊ ಇದು ಹಾಗೆ ಹೆಚ್ಚಿದ ಈರುಳ್ಳಿ, ಪಿಕಲ್ಡ್ ಅಲ್ಲ? ಅಲ್ಲಲ್ಲ, ಅದು ಸಹ ಹಾಕ್ಬೋದು. ಅದು ಹಾಕಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಚಿಲ್ಲಿ ಸಾಸ್. ಇದು ನೀವು
ಶೇಜ್ವಾನ್ ಸಾಸ್ ಇಲ್ಲಾಂದ್ರೆ ಪಿಜ್ಜಾ ಶೇಜ್ವಾನ್ ಚಟ್ನಿ ಅಂತ ಅದು ಚಟ್ನಿ ಸ್ವಲ್ಪ ಇದು ಕೆಚಪ್. ಓಕೆ, ಇದು ಮೈನಸ್ ಬೇಕಾದರೆ ಹಾಕ್ಬೋದು. ಓಕೆ. ಇದು ಎಕ್ಸ್ಟ್ರಾ, ಇದು ಎಗ್ಲೆಸ್ ಮೇಯೋನಾ ಅಥವಾ Eggless. ಎಗ್ಲೆಸ್? ಸೊ ಅದು ಆಪ್ಷನಲ್. ಎಗ್ಲೆಸ್ ಅಥವಾ ಎಗ್ ಬೇಕಾದವ್ರೆ ಎಗ್ ಹಾಕೋ. ಹೌದು. ಇದು ಒಂದು ಆಯಿತು. ಹೌದು, ಇದು ಆಗಿದೆ. ತೆಗಿಯೋದಾ? ಹೌದು, ತೆಗೀರಿ. ಅದೊಂದು ಚಿಕನ್ ನನಗೋಸ್ಕರ ಹೊರಗಡೆ ಬರ್ತಾ ಇದೆ. ಹೌದು, ತೆಗೀರಿ ಅದು. ಎಸ್, ಸೇಮ್ ಟೈಪಲ್ಲಿ. ಓಕೆ. ಇದು ಗ್ಯಾಸ್ ಆಫ್ ಮಾಡಲಾ? ಗ್ಯಾಸ್ ಆಫ್ ಮಾಡಿ. ಸೇಮ್ ಆ್ಯಸ್ ಇಟ್ ಈಸ್ ನಾವು ಅವಾಗ ಮಾಡಿದ್ದೇವಲ್ವಾ. ಕೆಚಪ್, ಚಿಲ್ಲಿ ಸಾಸ್, ಇದು ಶೇಜ್ವಾನ್ ಚಟ್ನಿ. ಇನ್ನೂ ಬೇಕಂತ ಹೇಳಿದರೆ ನೀವು ಅದು ಚಿಕನ್ ಒಟ್ಟಿಗೆ ಸಹ ಹಾಕ್ಕೊಳ್ಬೋದು, ಡೈರೆಕ್ಟಿಗೆ ರೋಲ್ ಮಾಡಬೇಕು ಅಂತ ಹೇಳಿ. ಅದು ನಾವು ಅಲ್ಲಿ ಒಂದು ಇದು ಮಾಡ್ಕೊಳ್ಳುವಾಗ, ಚಿಕನ್ ಪ್ರಿಪೇರ್ ಮಾಡ್ಕೊಳ್ಳುವಾಗ ಆ ಟೈಪಲ್ಲಿ ಸಹ ಮಾಡ್ಬೋದು. ಸ್ವಲ್ಪ ಈಸಿ ಬೇಕಂತ ಹೇಳಿದರೆ. ಇದನ್ನು ನಾವು ಬಟರ್ ಪೇಪರ್ ಇರುತ್ತಲ್ವ, ಈ ಟೈಪಲ್ಲಿ ಶವರ್ಮಾ ಟೈಪ್, ಆ ಟೈಪಲ್ಲಿ ಸಹ ರೆಡಿ ಆಗುತ್ತೆ. ಎಸ್, ಸೂಪರ್. ಸೊ ಇಟ್ಸ್ ರೆಡಿ. ರೆಡಿ. ಸರ್ವ್ ಮಾಡ್ಕೊಳ್ಳೋಣ. ಹೌದು. ಕೋಲ್ಕತ್ತಾ ಕಾಟಿ ರೋಲ್. ಸೂಪರ್, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ಏನಾದರೂ ಇದು ಟ್ರಾವೆಲಿಂಗ್ ಇದಕ್ಕೆಲ್ಲ ಹೋಗುವಾಗ, ಟ್ರಾವೆಲಿಂಗ್ ಮಾಡುವಾಗ ಸೊ ಹಾಗೆ ತಿನ್ಕೊಂಡು ಹೋಗ್ಬೋದು ಈ ಥರ. ಆ್ಯಂಡ್ ಏನಾದರೂ ಮಕ್ಕಳು ಅರ್ಜೆಂಟಲ್ಲಿ ಟ್ಯೂಷನ್ಗೋ ಕಾಲೇಜ್ಗೋ ಎಲ್ಲ ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ ಹಾಗೆ ಕೊಟ್ಟು ಹೋಗಿ ಹೇಗಾದರೂ ತಿಂತಾ ಹೋಗಿ ಅಂತ. ಸೂಪರ್, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಆಗಿರುವಂಥ ಕಲ್ಕತ್ತಾ ಕಾಟಿ ರೋಲ್ ನಮ್ಮ ಕಿಚನಲ್ಲಿ ರೆಡಿಯಾಗಿದೆ. ಶವರ್ಮಾ ಯೂಶ್ವಲಿ ನಾವು ಒಂದು ಚಿಕ್ಕ ಶವರ್ಮಾ ತೊಗೊಳ್ತೀವಿ ಅಂತ ಹೇಳಿದರೂ ಕೂಡ ಅದಕ್ಕೆ ತುಂಬ ಕಾಸ್ಟ್ಲಿ, ಈಗ ಅಂತೂ ತುಂಬ ಕಾಸ್ಟ್ಲಿ ಆಗಿದೆ. ಹೆಲ್ದಿಯಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ನಾವೇ ಮಾಡ್ಕೊಳ್ಬೋದು. ಯಾವ ರೀತಿ ಮಾಡೋದು ಮತ್ತೊಮ್ಮೆ ನೋಡಿ. ಕೋಲ್ಕತ್ತಾ ಕಾಟಿ ರೋಲ್ ತಯಾರಿಸುವ ವಿಧಾನ: ಮೊದಲಿಗೆ 2 ಚಮಚ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಅರುಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೋಳಿ ಮಾಂಸ ಸೇರಿಸಿ ಹುರಿಯಿರಿ. ನಂತರ ಹೆಚ್ಚಿದ ಹಸಿಮೆಣಸು, ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿದು ಬೇಯಿಸಿ. ಕೋಳಿ ಮಾಂಸ ಸ್ವಲ್ಪ ಬೆಂದ ನಂತರ ಅರುಣ ಧನಿಯಾ ಪುಡಿ, ಜೀರಿಗೆ ಪುಡಿ, ಮೆಣಸಿನ ಪುಡಿ, ಗರಂ ಮಸಾಲ ಪುಡಿ ಹಾಕಿ ಹುರಿದು ಬೇಯಿಸಿ. ಇನ್ನೊಂದೆಡೆ ಗೋಧಿ ಅಂಟನ್ನು ಲಟಿಸಿ ಮಡಚಿಕೊಂಡು ಸುರುಳಿ ಸುತ್ತಿ ಮತ್ತೆ ಪುನಃ ಲಟಿಸಿ. ಆನಂತರ ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿಕೊಳ್ಳಿ. ಬಳಿಕ ಮೊಟ್ಟೆಯನ್ನು ಬೀಟ್ ಮಾಡಿಕೊಂಡು ಚಪಾತಿಯ ಮೇಲೆ ಹರಡಿ ಕಾಯಿಸಿಕೊಳ್ಳಿ. ಆ ಬಳಿಕ ತಯಾರಿಸಿದ ಹೂರಣ, ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಸಾಸ್, ಶೇಜ್ವಾನ್ ಸಾಸ್, ಟೊಮ್ಯಾಟೊ ಕೆಚಪ್, ಮೈನೀಸ್ ಅನ್ನು ಹರಡಿ ರೋಲ್ ಮಾಡಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಕೋಲ್ಕತ್ತಾ ಕಾಟಿ ರೋಲ್ ಸಂಜೆಯ ಲಘು ಉಪಹಾರವಾಗಿ ಸವಿಯಲು ಬಲು ಚೆನ್ನ. ಸೊ ಕಲ್ಕತ್ತಾ ಕಾಟಿ ರೋಲ್ ರೆಡಿಯಾಗಿದೆ. ಸೊ ಹಾಗೆ ಬಿಟ್ಟರೆ ಕೂತ್ಕೊಂಡು ಹಾಗೇ ತಿಂತಾ ಇರ್ತೀನಿ. ಬಟ್ ಬೇಡ, ಒಟ್ಟಿಗೆ ಕೂತ್ಕೊಂಡು ನಾವು ತಿಂತೀವಿ. ಬಟ್ ಅದಕ್ಕೂ ಮುನ್ನ ನೆಕ್ಸ್ಟ್ ರೆಸಿಪಿ ಕೂಡ ರೆಡಿ ಆಗಬೇಕು. ಯಾವ ರೆಸಿಪಿ ಏನು ಇನ್ನೂ ಗೊತ್ತಿಲ್ಲ, ತಯಾರಿ ಮಾಡ್ಕೊಳ್ತಾ ಇರ್ತಾರೆ. ಅಷ್ಟೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು.
ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಸೊ ಕಾಟಿ ರೋಲ್ ರೆಡಿ ಆಗಿದೆ. ನೆಕ್ಸ್ಟ್ ಏನು ಮಾಡ್ತಾ ಇದ್ದಾರೆ ಬನ್ನಿ ಕೇಳೋಣ. ಎಸ್ ಮೇಡಮ್, ಒಂದಂತೂ ಕಾಟಿ ರೋಲ್ ರೆಡಿ ಆಯಿತು. ಈಗ ಯಾವ ರೆಸಿಪಿ? ವೆಜಿಟೇಬಲ್ ಎಲ್ಲ ಹಾಕಿ ತಟ್ಟಿ ರೊಟ್ಟಿ ಮಾಡೋದು. ವೆಜಿಟೇಬಲ್ ರೊಟ್ಟಿ. ಓ, ಇದು ಮೇಲೆ ಸೀದಾ ನಾರ್ತಿಂದ ಸೌತ್ಗೆ ಬಂದ್ಬಿಟ್ರಿ. ಸೊ ನಾರ್ತ್ ಆ್ಯಂಡ್ ಸೌತ್ ಇದು ಸಂಗಮ ಇವತ್ತು. ಸರಿ. ಸೊ ಎರಡು ಕೂಡ ಬ್ರೇಕ್ಫಾಸ್ಟ್ ರೆಸಿಪಿ ಅಥವಾ ತಿಂಡಿಗೆ ಡಿನ್ನರಿಗೆ ಆಗುವಂಥದ್ದು ಇದೆಲ್ಲ ರೊಟ್ಟಿ. ಓಕೆ. ಡಿನ್ನರಿಗೆಲ್ಲ ರಾತ್ರಿ ಹೊತ್ತಲ್ಲಿ ಒಂದು ಹೊತ್ತು ಊಟ ಮಾಡಿ ಒಂದು ತರಕಾರಿ ಎಲ್ಲ ತಿನ್ನಲಿಕ್ಕೆ ಕೇಳಲ್ಲ ರೊಟ್ಟಿ ಎಲ್ಲ ಮಾಡಿದ್ರೆ. ಈ ಟೈಪಲ್ಲಿ ಮಾಡಿ ನಾವು ಕೊಟ್ಟಿದ್ರೆ ಸ್ವಲ್ಪ ಹೆಲ್ತಿ ಫುಡ್ ಆಗುತ್ತೆ ಅಂತ ಹೇಳಿ. ಹೆಲ್ದಿನೂ ಆಗುತ್ತೆ, ಟೇಸ್ಟಿನೂ ಆಗುತ್ತೆ. ಈ ಥರ ಏನಾದರೂ ಹಾಗೆ ಡಯಟ್ ಎಲ್ಲ ಮಾಡಿ ಅಂತ ಹೇಳಿದ್ರೆ ಡಯಟ್ ಅಂದ ತಕ್ಷಣ ಕ್ರೇವಿಂಗ್ ಜಾಸ್ತಿ. ಹೌದು. ಸೊ ಅದರ ಬದಲು ಕ್ರೇವಿಂಗ್ ಕೂಡ ಆಯಿತು, ಟೇಸ್ಟ್ಗೂ ಕೂಡ ಆಯಿತು, ಡಯಟ್ ಕೂಡ ಆಯಿತು. ಹಾಗೆ ಹೇಗೆ ಸ್ಟಾರ್ಟ್ ಮಾಡೋದು? ಗ್ಯಾಸ್ ಹಚ್ಚಿ ಮತ್ತು ಪ್ಯಾನ್ ಹಚ್ಚಿಬಿಡಿ, ಬಾಣಲೆ ಇಟ್ಬಿಡಿ. ನಾರ್ಮಲಿ ನಮ್ಮದು ಸನ್ ಪ್ರೀಮಿಯಂ ರಿಫೈನ್ಡ್ ಡಾಲ್. ಸೊ ನಾರ್ಮಲಿ ನಮ್ಮ ಕಿಚನಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನೇ ಬಳಸೋದು. ನಾರ್ಮಲಿ ಎಲ್ಲ ಯಾವಾಗಲೂ. ಸಾಕು. ಸೊ ಇದು ಫಸ್ಟ್ ಪಲ್ಯ ಎಲ್ಲ ಮಾಡ್ಕೊಂಡು ಪಲ್ಯ ಮಾಡೋದು. ಓಕೆ. ಎಣ್ಣೆ ಕಾದಿದೆ. ಸೊ ಇದು ವೆಜಿಟೇಬಲ್ ರೊಟ್ಟಿಯ? ರೊಟ್ಟಿ. ಓಕೆ. ತಟ್ತಾರಲ್ಲ ನಾರ್ತ್ ಸೈಡಲ್ಲಿ. ತಟ್ಟಿ ಮಾಡುವಂಥ. ಓ, ಅದಕ್ಕಾದ್ರೆ ನಾವು ಮೊದಲೇ ಅಂಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಇದು ಆಮೇಲೆ ಮಾಡೋದು. ಸ್ವಲ್ಪ ಕ್ಯಾರೆಟ್, ಒಟ್ಟಿಗೆ ಕ್ಯಾಪ್ಸಿಕಮ್, ಕ್ಯಾಬೇಜ್, ಪನ್ನೀರ್ ಪೀಸಸ್ ಇದ್ರು ಅದು ಹಾಕೊಳ್ಬೋದು ಇದಕ್ಕೆ. ಆಗ ಡಯಟ್ ಹಾಕೊಳ್ಬಹುದು ಬೇಕಾದ್ರೆ. ಯಾವುದು? ಬಟಾಣಿ, ಹಸಿ ಬಟಾಣಿ ಅದು ಸಹ ಹಾಕ್ಬೋದು. ಮತ್ತೆ ನಿಮ್ಗೆ ಇನ್ನೂ ಸ್ವಲ್ಪ ಬೇಕಂತ ಹೇಳಿದ್ರೆ ಈ ಪಾಲಕ್ ಸೊಪ್ಪು ಹೀಗೆ ಚಾಪ್ ಮಾಡಿ ಹಾಕೊಳ್ಳಿ. ಓಕೆ. ಸ್ವಲ್ಪ ಉಪ್ಪು ಹಾಕುವ ನಾವು. ಧನಿಯಾ ಪೌಡರ್, ಅರುಣಾ ಧನಿಯಾ ಪುಡಿ ಸಾಕು. ಜೀರಿಗೆ ಪುಡಿ, ಅರುಣಾ ಜೀರಾ ಪೌಡರ್ ಸಾಕು. ಚಿಲ್ಲಿ ಪೌಡರ್ ಹಾಕಿ. ಸೊ ಅರುಣಾ ಚಿಲ್ಲಿ ಪೌಡರ್ ಮಸಾಲೆದಾರ್ ರೋಟಿ ಆ್ಯಕ್ಚುಲಿ. ಹೌದು. ಸಾಕು. ಇದಕ್ಕೆ ನಾವು ಸ್ವಲ್ಪ ಚಿಲ್ಲಿ ಸಾಸ್ ಹಾಕುವ. ಓಕೆ. ಕೆಚಪ್, ಅದು ಸಾಯ್ ಆಗಿದೆ. ಗ್ಯಾಸ್ ಆಫ್ ಮಾಡಿ. ತಣ್ಣಗಾದ ನಂತರವೇ ನೆಕ್ಸ್ಟ್ ಪ್ರೊಸೆಸ್. ಸೊ ಇದನ್ನು ಕೂಡ ನೀವೀಗ ಇಷ್ಟೇ ಮಾಡಿಕೊಂಡ್ರೆ ಇದಕ್ಕೆ ಎಕ್ಸ್ಟ್ರಾ ಕಾಲಿಫ್ಲವರ್, ಪನೀರ್, ಮಶ್ರೂಮ್ ಇದೆಲ್ಲ ಹಾಕಿದ್ರೆ ಸೊ ವೆಜ್ ಕಾಟಿ ರೋಲ್ ಆಯ್ತು ಆಗ. ಸೊ ಅದೇ ರೀತಿ ಸೇಮ್ ಮಾಡಿಕೊಂಡ್ರೆ ಆಗುತ್ತೆ. ಆಗಿದೆ. ಇದು ತಣ್ಣದಿದೆ ಆಯ್ತಾ.
ಇದಕ್ಕೆ ನಾವು ಗೋಧಿ ಹಿಟ್ಟನ್ನು ವೀಟ್ ಫ್ಲೋರ್ ನೀರು ನೋಡಿ ಹಾಕಬೇಕಾಗ್ತದೆ. ಯಾಕೆ ಅದರಲ್ಲೇ ನೀರಿನ ಅಂಶ ಇರುತ್ತೆ. ನೀರು, ಎಣ್ಣೆ, ಮಸಾಲೆ ಎಲ್ಲವೂ ಇದೆ. ಇದು ಹೇಗೆ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋದಾ? ಚಪಾತಿ ಹಿಟ್ಟಿನ ಹದಕ್ಕೆ. ನೀರು ಹಾಕ್ಬೇಕು, ಸ್ವಲ್ಪ ನೀರು ಹಾಕಿ ಇದಕ್ಕೆ ನಾನು ಗೋಧಿ ಹಿಟ್ಟಿಗೆ ಉಪ್ಪು ಹಾಕಲಿಲ್ಲ, ಯಾಕಂದರೆ ಇದು ಉಪ್ಪಿನ ಅಂಶ ಇರುತ್ತೆ ಅಲ್ವಾ ತರಕಾರಿಯಲ್ಲಿ. ಹಾಕಿ ಸಾಕು. ಈಚೆ ಸೈಡಲ್ಲಿ ಕಾವಲಿಗೆ ಇಟ್ಟುಬಿಡಿ. ಓಕೆ. ನೀರು ಹಾಕಬೇಕಾ? ಹಾಂ, ಸ್ವಲ್ಪ ನೀರು ಹಾಕಿ. ಕಲಿಸುವಾಗ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಬೇಕು. ಇದು ಬರೀ ಗೋಧಿ ಹಿಟ್ಟಿಂದ ಮಾಡೋದಾ, ಮೈದಾನು ಹಾಕ್ಬೋದಾ? ಗೋಧಿ ಹಿಟ್ಟಲ್ಲಿ ಒಳ್ಳೆಯದಾಗುತ್ತೆ ಇದು. ಈ ಜೋಳದ ಹಿಟ್ಟು ಆಗಿದೆ ನೋಡಿ. ಈ ರೀತಿಯಾಗಿ ಗಟ್ಟಿಯಾಗಿ ಕಲಿಸ್ಕೊಳ್ಳೋದು. ಸಾಕಲ್ಲ ನೀರು? ಸಾಕು. ಇದನ್ನು ನಾವು ಒಂದು ತಟ್ಟೆಯಲ್ಲಿ, ಇಲ್ಲಾಗಿದ್ರೆ ತಟ್ಟಿ ಮಾಡೋದ್ರಿಂದ ಈ ಥರ ಬಟರ್ ಪೇಪರ್ ಅದರ ಮೇಲೆ ಅಂಥದ್ರಲ್ಲೆಲ್ಲ ಆಗುತ್ತೆ. ಈ ಜಾಸ್ತಿಯಾಗಿ ನಾವು ಸೈಡಲ್ಲೆಲ್ಲ ದೊಡ್ಡ ದೊಡ್ಡ ಬಟ್ಟಲು ಇಟ್ಕೊಂಡು ಅದ್ರ ಮೇಲೆ ತಟ್ಟಿ ಮಾಡ್ತಾರೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕುವ. ಓಕೆ. ಆಯಿಲ್ ಹಾಕ್ಲಾ? ಹಾಂ, ಆಯಿಲ್ ಹಾಕಿ ಸ್ವಲ್ಪ. ಅದಕ್ಕೆ ಹಾಕಬೇಕಾ? ಆಯ್ತು, ಒಂದು ಬೌಲಿಗೆ ಹಾಕಿದ್ರೂ ಆಗುತ್ತೆ. ಓಕೆ, ನೋಡ್ಕೊಳ್ಳಿ. ಓಕೆ, ಸಾಕು. ಇದಕ್ಕೆ ಆಯಿಲ್ ಹಾಕ್ಲಿಕ್ಕಿರುತ್ತಾ? ಹೌದು, ಅದಕ್ಕೂ ಬೇಕು. ಫೈನ್, ಹಾಕೊಂಡ್ಬಿಡ್ಲಾ? ಹಾಕ್ಕೊಳ್ಳಿ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಲ್ಲ? ಸಾಕು. ತುಂಬ ತೆಳುವಾಗಿ ಲಟ್ಟಿಸ್ಕೊಳ್ಬೇಕಾ ಅಥವಾ ದಪ್ಪಕ್ಕೆ? ಸ್ವಲ್ಪ ದಪ್ಪ, ತುಂಬ ತಿಳುಸ ಆಗೋದಿಲ್ಲ. ಸೊ ಅಕ್ಕಿ ರೊಟ್ಟಿ ಎಲ್ಲ ನಾವು ಹೇಗೆ ಮಾಡ್ತೀವ ಆ ರೀತಿಯಾಗಿ. ಸ್ವಲ್ಪ ಅದಕ್ಕೆಲ್ಲ ರಾ ಹಾಕ್ತಾರೆ, ಇದಕ್ಕೆ ನೀವು ಸ್ವಲ್ಪ ಹಿಟ್ಟು ಬೇಯಿಸಿ ಹಾಕಿ. ಬಿಸ್ಲಾ? ಇದು ತಟ್ಟುವಾಗ ಸ್ವಲ್ಪ ಎಣ್ಣೆ ಕೈಯಲ್ಲಿ ಹಚ್ಕೊಂಡು ತಟ್ಟಿದ್ರೆ ಒಳ್ಳೆ. ಆ ರೀತಿಯಾಗಿ ಮಾಡಿಕೊಂಡ್ರೆ ಇನ್ನೂ ಸುಲಭ. ಇದು ಆಲ್ರೆಡಿ ವೆಜಿಟೇಬಲ್ಸ್ ಎಲ್ಲ ಬೆಂದಿದೆ, ಬರೀ ಹಿಟ್ಟು ಮಾತ್ರ ಬೇಯಬೇಕು. ಇದು ನಾರ್ಮಲಿ ನಾವು ಸಜ್ಜಿಗೆ ರೊಟ್ಟಿ ಅಂತ ಹೇಳಿ ಸೈಡಲ್ಲಿ ಮಾಡ್ತೇವೆ ನೋಡಿ, ಅದೇ ಟೈಪಲ್ಲಿ ಬರ್ತದೆ. ಆ ಟೈಪಲ್ಲಿ ಬರುತ್ತೆ. ಸಜ್ಜಿಗೆ ರೊಟ್ಟಿಯಲ್ಲಿ ಖಾಲಿ ನೀರುಳ್ಳಿ, ಟೊಮೆಟೊ ಅದೆಲ್ಲ ಹಾಕ್ತೇವೆ. ಹಾಂ, ಇದರಲ್ಲ ತರಕಾರಿ ಆ್ಯಡ್ ಮಾಡ್ತೇವೆ. ಅದೆಲ್ಲ ಒಳ್ಳೆಯದಾ? ಅಕ್ಕಿ ರೊಟ್ಟಿಯೇ ತಿಂದು ಬೋರ್ ಆಗಿದ್ರೆ ಈ ರೀತಿ ಮಾಡ್ಕೊಂಡು ತಿನ್ಬೋದು. ಎಣ್ಣೆ ಹಾಕ್ಬೇಕು ಅದಕ್ಕೆ? ಬೇಡ. ಸೊ ಯೂಶ್ವಲಿ ಈ ರೀತಿಯಾಗಿ ರೊಟ್ಟಿ ನಾವೀಗ ಮೇಥಿ ಪರಾಠ ಅದೆಲ್ಲ ಮಾಡುವಂಥದ್ದು ಸ್ವಲ್ಪ ಹತ್ತಿರವೇ ಬರ್ತದೆ. ಸೊ ಮೇಥಿ ಪರಾಠ ಮಾಡ್ಬೋದು, ಮೂಲಿ ಪರಾಠ, ಇದೆಲ್ಲ ನಾರ್ತ್ ಇಂಡಿಯನ್ ಡಿಶಸ್ ಅಲ್ವಾ? ಸೊ ಅದಕ್ಕೂ ಕ್ಯಾಬೇಜ್ ಹಾಕಿನೂ ಕೂಡ ಮಾಡಿದ್ರು ಆಗುತ್ತೆ. ಆಯ್ತು, ಇದು ಹಾಗೆ. ಸೊ ಬಿಸಿ ಬಿಸಿ ರೊಟ್ಟಿ ರೆಡಿ. ಬಿಸಿ ಬಿಸಿಯಾದ ರೊಟ್ಟಿ. ಥ್ಯಾಂಕ್ ಯು ಸೋ ಮಚ್. ಸೊ ವೆಜಿಟೇಬಲ್ ರೊಟ್ಟಿ. ಸೊ ಇದು ಗೋಧಿ ಹಿಟ್ಟಿಂದ ಮಾಡಿದ್ದಾರೆ. ಅಕ್ಕಿ ಹಿಟ್ಟಿಂದ ಯೂಶಲಿ ನಾವು ಅಕ್ಕಿ ರೊಟ್ಟಿ ಮಾಡ್ತೀವಿ. ಇದು ಗೋಧಿ ಹಿಟ್ಟಿನ ರೊಟ್ಟಿ, ವೆಜಿಟೇಬಲ್ ರೊಟ್ಟಿ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ವೆಜಿಟೇಬಲ್ ರೊಟ್ಟಿ ತಯಾರಿಸೋ ವಿಧಾನ: ಮೊದಲು ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಕ್ಯಾರೆಟ್, ಕ್ಯಾಪ್ಸಿಕಮ್, ಕ್ಯಾಬೇಜ್, ರುಚಿಗೆ ತಕ್ಕಷ್ಟು ಉಪ್ಪು, ಅರುಣ ಧನಿಯಾ ಪುಡಿ, ಜೀರಿಗೆ ಪುಡಿ, ಮೆಣಸಿನ ಪುಡಿ ಹಾಕಿ ಹುರಿದು ಬೇಯಿಸಿ. ನಂತರ ಚಿಲ್ಲಿ ಸಾಸ್, ಟೊಮ್ಯಾಟೊ ಕೆಚಪ್, ಸೋಯಾ ಸಾಸ್ ಹಾಕಿ ಹುರಿಯುತ್ತಾ ಬೇಯಿಸಿ. ತಣ್ಣಗಾದ ನಂತರ ಗೋಧಿ ಹಿಟ್ಟು, ಸ್ವಲ್ಪ ನೀರು ಸೇರಿಸಿ ಗಟ್ಟಿಯಾಗಿ ನಾದಿಕೊಳ್ಳಿ.
ಆನಂತರ ಸ್ವಲ್ಪ ಎಣ್ಣೆ ಸವರಿ ತಟ್ಟಿಕೊಂಡು ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ವೆಜಿಟೇಬಲ್ ರೊಟ್ಟಿ ಸವಿಯಲು ಸಿದ್ಧ. ಸೊ ಎರಡು ಕೂಡ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ. ಫಸ್ಟ್ ಯಾವುದು? ನನ್ನ ಅನಿಸಿಕೆ ನಿಮಗೆ ಕಟ್ಟಿರೋಲಿನ ಮೇಲೆ ಕಣ್ಣಿದೆ ಅಂತ. ನನಗೆ ಆಗೋದ್ರಿಂದ ಅದ್ರ ಮೇಲೆ ಕಣ್ಣಿದೆ, ಬಟ್ ಸ್ಟಿಲ್ ಅದನ್ನ ಆರಾಮ್ಸೆ ಎಲ್ಲ ಮುಗಿಸ್ಕೊಂಡು ಕುತ್ಕೊಂಡು ಹಾಗೆ ತಿಂತೀನಿ. ಹಾಗಾದರೆ ಅದನ್ನು ಟೇಸ್ಟ್ ನೋಡೋದು ತಗೊಳ್ಳಿ. ವೆರಿ ಸಾಫ್ಟ್ ಆಗಿದೆ ಅಲ್ಲ. ಅಕ್ಕಿ ರೊಟ್ಟಿ ಟೈಪೇ, ಬಟ್ ಅದರ ಒಂದು ಟೇಸ್ಟ್ ಡಿಫ್ರೆಂಟ್ ಇದೆ. ಬಿಸಿ ಬಿಸಿ ಇದ್ರೇ ಬೆಸ್ಟ್ ಇದು ತಿನ್ನೋದಕ್ಕೆ. ತಣ್ಣಗಾದರೆ ಸ್ವಲ್ಪ ಅಷ್ಟು ಒಂದು ಖುಷಿ ಅನಿಸಲ್ಲ. ಯೂಶಲಿ ಚಪಾತಿ ಬಾಜಿ ಆದರೆ ನಾವು ಹಾಗೂ ತಣ್ಣಗಾದರೂ ತಿಂತೀವಿ, ಬಿಸಿ ಬಿಸಿ ಇದ್ರೆ ತಿನ್ನಬೇಕು. ಬಟ್ ಇದಕ್ಕೆ ಏನಾದರೂ ಜೊತೆಗೆ ಬೆಳ್ಳುಳ್ಳಿ ಚಟ್ನಿ ಎಲ್ಲ ಇದ್ರೆ ಸೂಪರ್ ಆಗಿರುತ್ತೆ. ಮೊಸರೆಲ್ಲ ಹಾಕಿ ತಿಂತಾ ಇದ್ರೆ ಟೇಸ್ಟಿ ಆಗಿದೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಹೇಳಿ ಮಾಡಿಸಿದ್ದು, ಆ್ಯಂಡ್ ರಾತ್ರಿಗೆ ಏನಾದರೂ ಲೈಟ್ ಫುಡ್ ಬೇಕು, ಅನ್ನ ಇದೆಲ್ಲ ಸಪ್ರೇಟ್ ಮಾಡೋದು ಬದಲು ಒಂದರಲ್ಲೇ ಆಗೋಗುತ್ತೆ. ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ ಆ್ಯಕ್ಚುಲಿ, ಆ್ಯಂಡ್ ಸಾಫ್ಟ್ ಕೂಡ ಬಂದಿದೆ. ಸೊ ನಾನು ಈ ರೀತಿ ಸಾಫ್ಟ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಹಾರ್ಡ್ ಆಗ್ಬೋದು ಏನೋ ಅಂತ ಅಂದ್ಕೊಂಡಿದ್ದೆ, ಬಟ್ ಇಟ್ಸ್ ವೆರಿ ಸಾಫ್ಟ್. ಥ್ಯಾಂಕ್ ಯು. ನೈಸ್. ಸೊ ಇದು ಟೂಟ್ ಪಡೋ ತಗೊಳ್ಳಿ. ಸೂಪರ್. ಸೊ ನೀವು ತಿನ್ನಿಲ್ಲ ಪರವಾಗಿಲ್ಲ, ನನಗಾಯ್ತು. ಇದು ತುಂಬ ಚೆನ್ನಾಗಿದೆ. ಸ್ಪೈಸಿ ಟ್ಯಾಂಗಿ ಟೇಸ್ಟ್ ಇದೆ ಅಲ್ವಾ, ಅಸ್ಸಮ್. ತುಂಬ ಚೆನ್ನಾಗಿದೆ, ವೆರಿ ನೈಸ್. ಆ್ಯಂಡ್ ತುಂಬ ಈಸಿ ಕ್ಯಾರಿ ಮಾಡೋದಕ್ಕೂ ಕೂಡ. ಎಲ್ಲಾದರೂ ಹೋಗಬೇಕು ಅಂತ ಹೇಳಿದ್ರೆ ಈ ರೀತಿ ರ್ಯಾಪ್ ಮಾಡಿ ಇಟ್ಕೊಂಡು ಹೋಗ್ಬೋದು. ಸಕ್ಕತ್ತಾಗಿತ್ತು. ಎರಡು ರೆಸಿಪಿ ಕೂಡ ನಂಗೆ ತುಂಬ ಇಷ್ಟ ಆಯಿತು. ಸೊ ಒಳ್ಳೆ ರೆಸಿಪಿ ಬರುವಾಗ ಹೇಳ್ಕೊಡ್ತೀರಿ, ತುಂಬ ಇಷ್ಟ ಆಯಿತು. ಆ್ಯಂಡ್ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿ ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರೋ ಕಾಣಿಕೆ, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಸೊ ತುಂಬ ಟೇಸ್ಟಿ ಆಗಿತ್ತು ಮೇಡಮ್. ಇನ್ನಷ್ಟು ಹೊಸ ರುಚಿ ನೀವು ಕಲಿತಾ ಇರಿ, ಬಂದು ನಮ್ಗೆ ಹೇಳ್ಕೊಡ್ತಾ. ಆಯಿತು, ಹಾಗೆ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಕಲ್ಕತ್ತಾ ಕಟ್ಟಿ ರೋಲ್, ಆಹಾ ಸಕ್ಕತ್ತಾಗಿದೆ. ಹಾಗೆ ತಿಂತಾ ಇದ್ರೆ ಇನ್ನಷ್ಟು ತಿನ್ಸುತ್ತೆ. ಇದೆರಡು ತಿಂದ್ರಂತೂ ನನ್ನ ಹೊಟ್ಟೆ ಫುಲ್ ಆಗೋಗುತ್ತೆ. ತುಂಬ ಚೆನ್ನಾಗಿದೆ. ಸೊ ನೀವು ಕೂಡ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದು ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.